ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ವಾಪಸ್ಸಾಗುತ್ತಿದ್ದ ವ್ಯಕ್ತಿಯೋರ್ವರಿಗೆ ಪತ್ರಕರ್ತನ ಸೋಗಿನಲ್ಲಿ ಪರಿಸರದಲ್ಲಿ ತಿರುಗಾಡಿಕೊಳ್ಳುತ್ತಿದ್ದ ವ್ಯಕ್ತಿ ಹಲ್ಲೆ ನಡೆಸಿ ಜೀವ ಬೆದರಿಕೆಯೊಡ್ಡಿದ್ದಾನೆ ಎನ್ನಲಾದ ಘಟನೆ ತೆಳ್ಳಾರಿನ ಮೇಲಿನ ಕುಕ್ಕಾಜೆ ರಸ್ತೆಯಲ್ಲಿ ನಡೆದಿದೆ. ಕಾರ್ಕಳ ತಾಲೂಕಿನ ದುರ್ಗಾ ಗ್ರಾಮದ ತೆಳ್ಳಾರು ಕುಕ್ಕಾಜೆ ಎಂಬಲ್ಲಿ ಜಹೀರ್ ಎಂಬುವರ ಮನೆಯಲ್ಲಿ ದುರ್ಗಾ ಪರಮೇಶ್ವರಿ ದೇವಿಯ ಆರಾಧನೆ ನಡೆಯುತ್ತಿತ್ತು ಎನ್ನಲಾಗಿದ್ದು, ವಿಶ್ವನಾಥ್ ಎಂಬುವರು ತಮ್ಮ ಕುಟುಂಬದ ಸಮಸ್ಯೆ ಪರಿಹರಿಸಲು ಜಹೀರ್ ಮನೆಗೆ ಬಂದಿದ್ದರು ಎಂದು ತಿಳಿದು ಬಂದಿದೆ. ಪೂಜೆ ಮುಗಿಸಿ ವಿಶ್ವನಾಥ್ ಸ್ಕೂಟರ್ನಲ್ಲಿ ವಾಪಸ್ ಮನೆಗೆ ತೆರಳುತ್ತಿದ್ದ ಸಂದರ್ಭ ಆರೋಪಿ ರಿಯಾಜ್ ಎಂಬಾತ ವಿಶ್ವನಾಥರ ಸ್ಕೂಟರ್ ಅನ್ನು ತಡೆದು ನಿಲ್ಲಿಸಿ ಬೈದು ಬೆದರಿಕೆ ಹಾಕಿ ಹಲ್ಲೆ ನಡೆಸಿದ್ದಾನೆ ಎಂದು ದೂರಲಾಗಿದೆ. ಅಲ್ಲದೆ ರಿಯಾಜ್ನ ಮಕ್ಕಳಾದ ರಿಯಾನ್ ಮತ್ತು ರಿಫಾನ್ ಹಾಗೂ ರಿಮಾನ್ ಎಂಬುವರು ವಿಶ್ವನಾಥ್ರಿಗೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಹಲ್ಲೆಯಿಂದ ಗಾಯಗೊಂಡ ವಿಶ್ವನಾಥ್ ಚಿಕಿತ್ಸೆಗಾಗಿ ಕಾರ್ಕಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಕುರಿತು ಕಾರ್ಕಳ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಿಯಾಜ್ ಬಂದ ಅಮ್ಮೆ ಬೊಕ್ಕ ಅಮ್ಮೆ ಫಸ್ಟ್ ಬರ್ತದ್ದು ಅಂತ ಹಾಕಿ ಅದು ಬೊಕ್ಕ ಜೋಕುಲು ಬರ್ತೀವಿ ಏನು ಗೊತ್ತಿಲ್ಲ ಆಗ ಜೋಕುಲು ಬದಲು ಗೊತ್ತಿಲ್ಲ ರಿಯಾನ್ ಅಂಚಿನ ಅಂತ ವೇಟ್ ಮಾಡ್ತೀವಿ ಅದು ಬರ್ತದ್ದು ಇದೇ ದೇವಸ್ಥಾನ ಇದೇ ಬೇರೆ ದೇವಸ್ಥಾನ ಇದ್ದ ಅಂಚಿಂಚು ಬಂದು ಓ ದೇವಸ್ಥಾನ ದುರ್ಗಾ ಪರಮೇಶ್ವರ ಓಲು ತೆಳ್ಳ ಕೊಚ್ಚ ಏನು ಬುಧರು ವಿಶ್ವನಾಥ್. ನಿನ್ನೆ ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಇರುವ ದುರ್ಗಾ ಎಂಬ ಒಂದು ಗ್ರಾಮದಲ್ಲಿ ಒಂದು ಮುಸ್ಲಿಂ ಸಮುದಾಯದ ಅಣ್ಣ ತಮ್ಮಂದಿರು ಒಂದೇ ಕಡೆ ವಾಸ ಇದ್ದಾರೆ. ರಿಯಾಜ್, ಜಾಹೀರ್ ಮತ್ತು ನಾಸೀರ್ ಅವರು ಚಾಮುಂಡಿ ದೇವಿಗೆ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ 3 ಜನ ಮನೆಯೂ ಅಕ್ಕಪಕ್ಕದಲ್ಲಿ ಇದೆ. ಜಾಹೀರ್ ಮತ್ತು ನಜೀರ್ ಮನೆ ಮಧ್ಯದಲ್ಲಿ ಒಂದು ಸಣ್ಣ ಚಾಮುಂಡೇಶ್ವರಿ ಗುಡಿ ಇದೆ. ಅಲ್ಲಿ ಹಲವು ಜನ ಹಿಂದೂ ಧರ್ಮದವರು ಮತ್ತು ಮುಸ್ಲಿಂ ಅವರು ಕೆಲವೊಬ್ಬರು ಹೋಗಿ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಆಗಿ. ಅದೇ ಥರ ರಿಯಾಸ್ ಮನೆಯೊಳಗೇನೋ ಒಂದು ರೂಮ್ನಲ್ಲಿ ಚಾಮುಂಡಿ ದೇವಿಯನ್ನು ಇಟ್ಟು ಅವರು ಪೂಜೆ ಮಾಡ್ತಾ ಇದ್ದಾರೆ. ರಿಯಾಸ್ ಮತ್ತು ಜಾಹೀರ್ ಮಧ್ಯದಲ್ಲಿ ಒಂದು ಸಿವಿಲ್ ವಿಚಾರದಲ್ಲಿ ಒಂದು ಗಲಾಟೆ ಇದೆ. ಹಿಂದೆಯಿಂದ ಒಂದು ಗಲಾಟೆ ಇದೆ. ಅವರು ರಿಯಾಸ್ ಸಾಲ ಕೊಟ್ಟಿದ್ದನ್ನು ವಾಪಸ್ ಕೊಡಲಿಲ್ಲ ಜಾಹೀರ್ ಎಂದು. ಮತ್ತು ಜಾಹೀರ್ ದೇವಸ್ಥಾನಕ್ಕೆ ಜಾಸ್ತಿ ಜನ ಹೋಗ್ತಾ ಇದ್ದಾರೆ, ತನ್ನ ದೇವಸ್ಥಾನಕ್ಕೆ ಯಾರೂ ಜಾಸ್ತಿ ಜನ ಬರ್ತಾ ಇಲ್ಲ ಎಂದು ಒಂದು ವೈಮನಸ್ಸು ಇತ್ತು ರಿಯಾಸ್ಗೆ. ಇದೇ ಕಾರಣದಿಂದ ನಿನ್ನೆ 2 ಪಾರ್ಟಿಗಳು ರಿಯಾಸ್ ಮತ್ತು ಜಾಗೀರ್ ಇಬ್ಬರು ಕಡೆಯಿಂದ ರಿಯಾಸ್ ಮಕ್ಕಳು ಮತ್ತು ಜಾಗೀರ್ ಕಡೆಯಿಂದ ಜಾಗೀರ್ದು ಅಣ್ಣನಾದ ನಾಸೀರ್, ಇಂತಿಯಾಸ್, ಅರ್ಷದ್ ಮತ್ತು ಅಲ್ಲಿ ಪೂಜೆ ಮಾಡಲಿಕ್ಕೆ ಬಂದ ವಿಶ್ವನಾಥ್ ಶೆಟ್ಟಿ ಎಲ್ಲರೂ ಸೇರಿ ಗಲಾಟೆ ಮಾಡಿಕೊಂಡಿದ್ದಾರೆ. ಇದರ ಸಲುವಾಗಿ ಕೇಸು ಪ್ರತಿ ದೂರು ದಾಖಲಾಗಿದೆ. ಇದರ ಮೇಲೆ ಕ್ರೈಮ್ ನಂಬರ್ 44 ಮತ್ತು ಕ್ರೈಮ್ ನಂಬರ್ 45ನಲ್ಲಿ ಅಡ್ಡಗಟ್ಟಿ ಕೈಯಿಂದ ಮತ್ತು ಸ್ಟಿಕ್ಕಿಂದ ಹೊಡೆದಿರೋದ್ರ ಬಗ್ಗೆ ದೂರನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಕೇಸ್ ದಾಖಲಾಗಿದೆ. ಕೇಸ್ ದಾಖಲಾದ ಮೇಲೆ ಈಗ ಅವರನ್ನು ಸ್ಟೇಷನ್ನಲ್ಲಿ ಇದ್ದಾರೆ ಎಲ್ಲರೂ. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.